ಬೆಂಗಳೂರಿನ ಶಾಲೆ ಒಂದರಲ್ಲಿ ಚಿರತೆ ಪ್ರತ್ಯಕ್ಷ. ತುಮಕೂರಿನಲ್ಲಿ ಚಿರತೆ ದಾಳಿಗೆ 3 ವರ್ಷದ ಮಗು ಬಲಿ. ದಾಬಾಸ್ಪೇಟೆಯಲ್ಲಿ ನಾಯಿ ಮೇಕೆ ಹೊತ್ತೊಯ್ದ ಚಿರತೆ. ಹೌದು, ಇತ್ತೀಚೆಗಂತೂ ಕಾಡು ಪ್ರಾಣಿಗಳು ಕಾಡನ್ನು ಬಿಟ್ಟು ಪೇಟೆಗೆ ಬರಲು ಆರಂಭಿಸಿವೆ. ಅದೇನೋ ಗೊತ್ತಿಲ್ಲ, ಆನೆಗಳು ಚಿರತೆಗಳಂತೂ ಅಲ್ಲಲ್ಲಿ ಹೊಲಗಳಲ್ಲಿ ಏಕಾಂತದ ಮನೆಗಳ ಮೇಲೆ, ಮಕ್ಕಳ ಮೇಲೆ, ಜಾನುವಾರುಗಳ ಮೇಲೆ ಆಕ್ರಮಣ ಮಾಡುವುದನ್ನು ಪ್ರತಿನಿತ್ಯ ನಾವು ನ್ಯೂಸ್ನಲ್ಲಿ ಕೇಳುತ್ತಾನೆ ಇದ್ದೇವೆ, ನೋಡುತ್ತಾನೆ ಇದ್ದೇವೆ. ಆದರೆ ಇತ್ತೀಚೆಗೆ ಚಿರತೆ ಒಂದು ಹಳ್ಳಿಯಲ್ಲಿ ಆಡುತ್ತಿದ್ದ 4 ವರ್ಷದ ಮಗುವನ್ನು ಎತ್ತುಕೊಂಡು ಕಾಡಿನ ಒಳಗೆ ಹೋಗಿತ್ತು. ವಿಷಯ ಗೊತ್ತಾದ ಆ 4 ವರ್ಷದ ಕಂದನ ಅಮ್ಮ ಬಿಟ್ಟು ಬಿಡದೆ ಚಿರತೆಯನ್ನ ಹಿಂಬಾಲಿಸಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಒಬ್ಬಂಟಿಗೆ ಆಗಿ ಆ ಚಿರತೆ ಹಿಂದೆ ಹೋಗಿದ್ದಾಳೆ. ಇದನ್ನು ಕಂಡಂತಹ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಆ ಕಾಡಿನೊಳಗೆ ನುಗ್ಗಿದ್ದಾರೆ. ಆದರೆ ಮುಂದೇನಾಯಿತು ಅನ್ನುವುದು ನಿಜಕ್ಕೂ ಒಂದು ಅಚ್ಚರಿಯ ಸಂಗತಿ. ಅಲ್ಲಿ ನಡೆದಿರುವ ಆ ಘಟನೆಯನ್ನು ನೀವು ನೋಡಿದರೆ ನಿಜಕ್ಕೂ ಬೆಚ್ಚಿ ಬೀಳುವುದು ಸಹಜ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಆ ತಾಯಿಯ ಮಮತೆ ಏನೆಲ್ಲ ಮಾಡಿರಬಹುದು ಅನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ಹೌದು, ಆ ತಾಯಿಯ ಪ್ರೀತಿಗೆ ಸರಿಸಾಟಿ ಯಾರೂ ಇಲ್ಲ. ತಾಯಿಯ ಹೃದಯವೇ ಹಾಗೆ. ತಾಯಿ ಎಷ್ಟೇ ಕಷ್ಟದಲ್ಲಿದ್ದರೂ ತನ್ನ ಮಕ್ಕಳನ್ನ ಸುಖವಾಗಿ ನೋಡಲು ಬಯಸುತ್ತಾಳೆ. ತನ್ನ ಮಕ್ಕಳಿಗೋಸ್ಕರ ತನ್ನನ್ನು ತಾನೇ ತ್ಯಾಗ ಮಾಡುತ್ತಾಳೆ ಅನ್ನೋದು ನಾವೆಲ್ಲರೂ ಹಲವಾರು ಘಟನೆಗಳಲ್ಲಿ ನೋಡಿದ್ದೇವೆ. ತನ್ನ ಮಗುವಿನ ಆರೋಗ್ಯಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟು ಮಗುವನ್ನ ಬದುಕಿಸಿರುವ ಹಲವಾರು ಘಟನೆಗಳು ನಮ್ಮ ಮುಂದೆವೆ. ಅದೇನೋ ಗೊತ್ತಿಲ್ಲ, ನಾವೆಲ್ಲ ಸ್ತ್ರೀಯರನ್ನ ಬಲಹೀನ ಎಂದು ಎಂದುಕೊಳ್ಳುತ್ತೇವೆ. ಆದರೆ ತಮ್ಮ ಮಕ್ಕಳ ವಿಷಯ ಬಂದಾಗ ಆ ತಾಯಂದರಿಗೆ ಆ ಶಕ್ತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ರುದ್ರ ಅವತಾರವನ್ನ ತಾಳಿ ತನ್ನ ವೈರಿಗಳನ್ನ ಚಂಡಾಡುತ್ತಾಳೆ. ಅಂತಹದೇ ಒಂದು ಘಟನೆ ಛತ್ತೀಸ್ಗಢ ಹಾಗೂ ಒರಿಸ್ಸಾ ರಾಜ್ಯದ ಗಡಿಯಲ್ಲಿರುವ ಬಿಸ್ರಾ ಎಂಬ ಒಂದು ಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿದೆ. ಆ ಹಳ್ಳಿ ಅರಣ್ಯಕ್ಕೆ ಹೊಂದಿಕೊಂಡೇ ಇತ್ತು. ಇಲ್ಲಿ ನಕ್ಸಲೀಯರ ಕಾಟವು ಜಾಸ್ತಿಯೇ ಇತ್ತು. ಆಗಾಗ ಪೊಲೀಸರ ನಡುವೆ ಹಾಗೂ ನಕ್ಸಲವಾದಿಗಳ ಮಧ್ಯೆ ಜಟಾಪಟಿ ನಡೆಯುತ್ತಾನೆ ಇತ್ತು. ಚಾಂದಿನಿ ಮತ್ತು ಅವಳ ಗಂಡ ಸುರೇಶ್ ತನ್ನ 3 ಮಕ್ಕಳೊಂದಿಗೆ ವ್ಯವಸಾಯ ಮಾಡಿಕೊಂಡು ಅಲ್ಲಿ ಜೀವನವನ್ನ ಸಾಗಿಸುತ್ತಿದ್ದರು. ಆಗಾಗ ಆ ಅರಣ್ಯದಿಂದ ಕೆಲವೊಂದು ಪ್ರಾಣಿಗಳು ಆ ಹಳ್ಳಿಯಲ್ಲಿ ಕೂಡ ದಾಳಿ ಮಾಡುತ್ತಿದ್ದವು. ಕಾಡಾನೆಗಳಾಗಲಿ, ಚಿರತೆಗಳಾಗಲಿ, ಕಾಡೆಮ್ಮೆಗಳು, ಹಂದಿಗಳು ಕೂಡ ಹಳ್ಳಿಯಲ್ಲಿ ಕಾಣುವುದು ಸಹಜವಾಗಿತ್ತು. ಇದರಿಂದ ಜನರು ಕೂಡ ಎಚ್ಚೆತ್ತುಕೊಳ್ಳುತ್ತಿದ್ದರು. ಇದರ ಬಗ್ಗೆ ಆಗಾಗ ಅರಣ್ಯ ಅಧಿಕಾರಿಗಳು ಹಳ್ಳಿಯಲ್ಲಿ ವಾಸಿಸುತ್ತ ಜನರಿಗೆ ಕೂಡ ತಾಕೀತು ಮಾಡಿದ್ದರು. ಅದು 2022 ಸೆಪ್ಟೆಂಬರ್ 30ನೇ ತಾರೀಕು ಮಧ್ಯಾಹ್ನ ಸುಮಾರು 12:30 ಗಂಟೆ. ಸುರೇಶ್ ತನ್ನ ವ್ಯವಸಾಯಕ್ಕೆ ಬೇಕಾದಂತಹ ಗೊಬ್ಬರವನ್ನು ತರಲು ಹತ್ತಿರದ ನಗರಕ್ಕೆ ಹೋಗಿದ್ದ. ಚಾಂದಿನಿಯ ದೊಡ್ಡ ಮಗ ಹಾಗೂ 2ನೆಯ ಮಗಳು ಶಾಲೆಗೆ ಹೋಗಿದ್ದರು. ಕೊನೆಯ ಮಗ ಕೇವಲ 4 ವರ್ಷದವನಾಗಿದ್ದ. ಇದೇ ಕಾರಣ ಅವನನ್ನ ಇನ್ನೂ ಶಾಲೆಗೆ ಕೂಡ ಸೇರಿಸಿರಲಿಲ್ಲ. ಮನೆಯಲ್ಲಿ ಆಟವಾಡಿಕೊಂಡು ಆ ಮಗು ಇರುತ್ತಿತ್ತು. ತನ್ನ ಅಕ್ಕ ಹಾಗೂ ಅಣ್ಣ ಬಂದ ಮೇಲೆ ಅವರ ಜೊತೆ ಸೇರಿಕೊಂಡು ಆಟವಾಡುತ್ತಿತ್ತು. ಆ ಮಗು ಹೊರಗಡೆ ಹೋಗಬಾರದೆಂದು ಅಂಗಳದಲ್ಲಿ ಇದ್ದಂತಹ ಕಟ್ಟಿಗೆಯಿಂದ ಮಾಡಿದಂತಹ ಗೇಟ್ ಅನ್ನ ಸರಿಯಾಗಿ ಹಗ್ಗದಿಂದ ಕಟ್ಟಿ ಚಾಂದಿನಿ ಮನೆ ಹಿಂದೆ ಇದ್ದಂತಹ ಬಾವಿಗೆ ಹೋಗಿ ನೀರು ತರಬೇಕೆಂದು ನಿರ್ಧಾರ ಮಾಡುತ್ತಾಳೆ. ಮಗುವಿಗೆ ತಿನ್ನಲು ಬೆಲ್ಲದಿಂದ ಮಾಡಿದಂತಹ ಒಂದು ಬರ್ಫಿಯನ್ನ ಕೊಟ್ಟು ಹಾಗೂ ಆಟವಾಡಲು ಚಿಕ್ಕದಂತಹ ಒಂದು ಚೆಂಡನ್ನ ಕೊಟ್ಟು ಅಲ್ಲೇ ಆಟ ಆಡಿಕೊಂಡು ಇರು ಎಂದು ಹೇಳಿ ಚಾಂದಿನಿ ಬಿಂದಿಗೆಯನ್ನ ಎತ್ತುಕೊಂಡು ಮನೆ ಹಿಂದೆ ಇದ್ದ ಬಾವಿಗೆ ಹೋಗುತ್ತಾಳೆ. ಮಗು ಒಂಟಿಯಾಗಿದ್ದರಿಂದ ಚಾಂದಿನಿ ಬೇಗ ಬೇಗ ಹೆಜ್ಜೆ ಹಾಕಿ ಬಾವಿಗೆ ಹೋಗಿ ತನ್ನ ಬಿಂದಿಗೆಯನ್ನ ಹಗ್ಗಕ್ಕೆ ಕಟ್ಟಿ ಬಾವಿಯೊಳಗೆ ಬಿಡುತ್ತಾಳೆ. ಅಷ್ಟೊತ್ತಿಗೆ ಒಂದು ಕಡೆಯಿಂದ 3 ಜನರು ಓಡಿ ಬರುತ್ತಾರೆ. ಇನ್ನೊಂದು ಕಡೆಯಿಂದ 3 ಹೆಂಗಸರು ಓಡಿ ಬರುತ್ತಾರೆ. ಏನು ಆಯಿತು ಎಂದು ಕೇಳುವಷ್ಟರಲ್ಲಿ ಅದರಲ್ಲಿ ಒಬ್ಬ ಹೆಂಗಸು ಚಿರತೆ ಚಿರತೆ ಎಂದು ಓಡಿಕೊಂಡು ತಮ್ಮ ಮನೆಗಳಲ್ಲಿ ಸೇರಿಕೊಳ್ಳುತ್ತಾರೆ. ಚಿರತೆಯಿಂದ ಪದ ಕೇಳಿದಂತಹ ಚಾಂದಿನಿ ಬಿಂದಿಗೆಯನ್ನ ಬಾವಿಯಲ್ಲೇ ಬಿಟ್ಟು ಮನೆಯ ಕಡೆಗೆ ದೌಡಾಯಿಸುತ್ತಾಳೆ. ಮೊದಲು ಅವಳು ಹಿತ್ತಲ ಕಡೆ ಹೋಗಿ ತನ್ನ ಮಗುವಿಗಾಗಿ ನೋಡುತ್ತಾಳೆ. ಆದರೆ ಅಲ್ಲಿ ಮಗುವೇ ಇರಲಿಲ್ಲ. ಬದಲಾಗಿ ಮಗು ಆಡುತ್ತಿದ್ದ ಚೆಂಡು ಇನ್ನೂ ಕೂಡ ಪುಟಿಯುತ್ತಾ ಇತ್ತು. ಅಷ್ಟರೊಳಗೆ ಮನೆಯ ಹಿಂದೆ ಇದ್ದಂತಹ ಕಾಡಿನ ಪೊದೆಯೊಳಗೆ ಯಾವುದೋ ಒಂದು ಪ್ರಾಣಿ ಜೋರಾಗಿ ಬಾಯಲ್ಲಿ ಏನೋ ಇಟ್ಟುಕೊಂಡು ಓಡಿದ ಹಾಗೆ ಚಾಂದಿನಿಗೆ ಗೋಚರಿಸುತ್ತದೆ.
ಚಾಂದಿನಿ ಜೋರಾಗಿ ಚೋಟು ಎಂದು ಕೂಗುತ್ತಾಳೆ. ಹೌದು, ತನ್ನ ಕೊನೆಯ ಮಗನನ್ನ ಚಾಂದಿನಿ ಹಾಗೂ ಸುರೇಶ್ ಮನೆಯವರೆಲ್ಲರೂ ಚೋಟು ಎಂದು ಕರೆಯುತ್ತಿದ್ದರು. ಚೋಟು ಅಂದ್ರೆ ಚಿಕ್ಕವ ಎಂದರ್ಥ. ಚಾಂದಿನಿಗೆ ಗೊತ್ತಾಗಿ ಹೋಗಿತ್ತು ಆ ಚಿರತೆ ತನ್ನ ಮಗುವನ್ನೇ ಎತ್ತುಕೊಂಡು ಹೋಗಿದೆ ಎಂದು. ಚಾಂದಿನಿ ಅಳುತ್ತಾ ಹಿತ್ತಲಲ್ಲಿ ಕೂಡುವ ಬದಲು ಅವಳಿಗೆ ಅದೆಲ್ಲ ಧೈರ್ಯ ಬಂದಿತ್ತೋ ಗೊತ್ತಿಲ್ಲ, ಮನೆಯಲ್ಲಿ ಇದ್ದಂತಹ ಒಂದು ದೊಡ್ಡ ತಲವಾರನ್ನೇ ಎತ್ತುಕೊಂಡು ಆ ಚಿರತೆ ಹಿಂದೆ ಓಡುತ್ತಾಳೆ. ಚಾಂದಿನಿ ಅದೇನೋ ಧೈರ್ಯ ಬಂದಿತ್ತೋ, ಅದೇನೋ ಶಕ್ತಿ ಬಂದಿತ್ತೋ, ನಿಜ ಹೇಳಬೇಕೆಂದರೆ ಆ ಚಿರತೆಯ ವೇಗದಲ್ಲಿಯೇ ಚಾಂದಿನಿ ಆ ದಟ್ಟ ಅರಣ್ಯವನ್ನ ನುಗ್ಗಿಬಿಟ್ಟಿದ್ದಳು. ಹೌದು ಸ್ನೇಹಿತರೆ, ಆ ನಾರಿಯ ಶಕ್ತಿಯೇ ಹಾಗೆ. ನಾರಿ ಮುನದರೆ ಮಾರಿ ಎನ್ನುವ ಮಾತು ನಿಜಕ್ಕೂ ಸತ್ಯ ಅನಿಸುತ್ತದೆ. ಚಾಂದಿನಿ ಆ ಅರಣ್ಯದಲ್ಲಿ ನುಗ್ಗಿದ್ದನ್ನು ನೋಡಿದ ಚಾಂದಿನಿಯ ಮೈದುನ ಹಾಗೂ ಅವನ ಸ್ನೇಹಿತರು ಜೊತೆಗೆ ಅಕ್ಕಪಕ್ಕದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವು ಗಂಡಸರು ಚಾಂದಿನಿಯನ್ನೇ ಹಿಂಬಾಲಿಸುತ್ತಾರೆ. ಚಾಂದಿನಿ ತನ್ನ ಭಯ ಬಿಟ್ಟು ತನ್ನ ಮಗುವಿಗಾಗಿ ಆ ದಟ್ಟ ಅರಣ್ಯದಲ್ಲಿ ಚೋಟು ಚೋಟು ಎಂದು ಕೂಗುತ್ತಾ ಓಡುವುದನ್ನು ಕಂಡ ಇನ್ನು ಹಲವಾರು ಗ್ರಾಮಸ್ಥರು ಆ ಮಗುವಿಗಾಗಿ ಹೋರಾಡುತ್ತಿರುವ ಆ ತಾಯಿಯ ಹಿಂದೆ ಎಲ್ಲರೂ ಗುಂಪು ಗುಂಪಾಗಿ ದೌಡಾಯಿಸುತ್ತಾರೆ. ಆದರೆ ಆ ಗುಂಪಿಗಿಂತ ಸುಮಾರು 100ರಿಂದ 120 ಮೀಟರ್ಗಳಷ್ಟು ಚಾಂದಿನಿ ಆ ಚಿರತೆಯನ್ನ ಹಿಂಬಾಲಿಸಿ ಅರಣ್ಯವನ್ನ ಪ್ರವೇಶಿಸಿಬಿಟ್ಟಿದ್ದಳು. ಅವಳಿಗೂ ಗೊತ್ತಿರಲಿಲ್ಲ ಅವಳು ಇಷ್ಟು ಬೇಗ ಇಲ್ಲಿ ಹೇಗೆ ಬಂದಳು ಎಂದು. ಕೊನೆಗೂ ದೂರದಲ್ಲಿ ಆ ಚಿರತೆ ತನ್ನ ಚಿಕ್ಕ ಮಗುವನ್ನ ಬಾಯಲ್ಲಿ ಹಿಡಿದುಕೊಂಡು ಒಂದು ಮರದ ಮೇಲೆ ಹತ್ತಿ ಕುಳಿತಿತ್ತು. ನಿಜಕ್ಕೂ ಆ ತಾಯಿಯ ಧೈರ್ಯವನ್ನ ಮೆಚ್ಚಲೇಬೇಕು. ತನ್ನ ಮಕ್ಕಳಿಗೋಸ್ಕರ ಎಂತಹ ಅಪಾಯವನ್ನು ಕೂಡ ಎದುರಿಸಲು ಆ ದೇವರು ಯಾವ ರೀತಿ ಶಕ್ತಿ ಕೊಡುತ್ತಾನೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ತನ್ನ ಮಗು ಚೋಟುವನ್ನ ಆ ಚಿರತೆ ಆ ಮರದ ಮೇಲೆ ಇಟ್ಟಿದ್ದನ್ನ ನೋಡಿ ಚಾಂದಿನಿ ಚಂಡಿ ಚಾಮುಂಡಿಯಾಗಿ ಗರ್ಜಿಸುತ್ತಾಳೆ. ಆ ತಲವಾರವನ್ನ ಹಿಡಿದುಕೊಂಡು ಚೀರುತ್ತಾಳೆ. ಆ ಗರ್ಜನೆಯನ್ನು ಕೇಳಿದಂತಹ ಆ ಮಗು ಜೋರಾಗಿ ಅಳಲು ಪ್ರಾರಂಭಿಸುತ್ತದೆ. ಅಮ್ಮ ಅಮ್ಮ ಎಂದು ಕೂಗುತ್ತದೆ. ಚಾಂದಿನಿಯ ಆ ಗರ್ಜನೆಗೆ ಆ ಚಿರತೆ ಹೆದರಿ ಅಲ್ಲಿಂದ ಪಲಾಯನ ಮಾಡುತ್ತು. ಅಷ್ಟರೊಳಗೆ ಹಳ್ಳಿಯ ಜನರು ಕಾಡಿನೊಳಗೆ ನುಗ್ಗಿ ಚಾಂದಿನಿಯ ಹತ್ತಿರ ಬಂದಿದ್ದರು. ಅಷ್ಟೊತ್ತಿಗೆ ಚಾಂದಿನಿ ಮರದ ಕೆಳಗೆ ತನ್ನ ಮಗುವಿಗಾಗಿ ಕಾಯುತ್ತಿದ್ದಳು. ಯಾಕಂದ್ರೆ ಅವಳಿಗೆ ಆ ಮರ ಹತ್ತಲು ಸಾಧ್ಯವಿರಲಿಲ್ಲ. ಅಲ್ಲೇ ಇದ್ದ ಒಬ್ಬ ಹಳ್ಳಿಯ ಯುವಕ ಆ ಮರವನ್ನ ಹತ್ತಿ ಚಾಂದಿನಿಯ ಮಗುವನ್ನ ಕೆಳಗೆ ತರುತ್ತಾನೆ. ಕೊನೆಗೆ ಚಾಂದಿನಿಯ ಮಗ ತಾಯಿಯ ಮಡಲಲ್ಲಿ ಇದ್ದ. ಇಬ್ಬರು ಅಪ್ಪಿಕೊಂಡು ಜೋರಾಗಿ ಅಳುತ್ತಿದ್ದರು, ನಗುತ್ತಿದ್ದರು. ಅಕ್ಕಪಕ್ಕದ ಹಳ್ಳಿಯ ಜನರು ತಾಯಿ ಹಾಗೂ ಮಗುವಿನ ಮಿಲನವನ್ನು ಕಂಡು ಚಪ್ಪಾಳೆ ಹೊಡೆಯುತ್ತಾರೆ. ಹಾಗೂ ಒಬ್ಬ ತಾಯಿ ತನ್ನ ಮಗುವಿಗೋಸ್ಕರ ತನ್ನ ಪ್ರಾಣವನ್ನೇ ಒತ್ತಿ ಇಟ್ಟು ಆ ಮಗುವನ್ನು ಬದುಕಿಸಿರುವ ಆ ದೃಶ್ಯ ಕಣ್ಣಾರೆ ಕಂಡ ಆ ಹಳ್ಳಿಯ ಜನರು ಚಾಂದಿನಿಯನ್ನ ಕೊಂಡಾಡುತ್ತಾರೆ. ಅವಳು ನಿಜಕ್ಕೂ ಚಾಂದಿನಿಯಲ್ಲ, ಚಾಮುಂಡಿ ಎಂದು ಹೇಳುತ್ತಾರೆ. ಹೌದು, ಸಾಯಂಕಾಲ ಗಂಡ ಸುರೇಶ್ ಹಾಗೂ ಇಬ್ಬರು ಮಕ್ಕಳು ಶಾಲೆಯಿಂದ ಬಂದಾಗ ಏನೂ ಗೊತ್ತಿರದ ಹಾಗೆ ಆ ಚೋಟು ಅಂಗಳದಲ್ಲಿ ಆಡುತ್ತಿತ್ತು. ಹಾಗೂ ಚಾಂದಿನಿ ತನ್ನ ಗಂಡ ಹಾಗೂ ಮಕ್ಕಳಿಗೋಸ್ಕರ ಊಟವನ್ನ ತಯಾರಿ ಮಾಡಿದ್ದಳು. ಆದ್ರೆ ಆ ಚಿಕ್ಕ ಮಗುವಿಗೆ ಬೆನ್ನ ಹಿಂದೆ ಹಾಗೂ ಎದೆಯ ಮೇಲೆ ಕೊಂಚ ಗಾಯವಾಗಿತ್ತು. ನಿಜ ಹೇಳಬೇಕೆಂದ್ರೆ ಆ ಮಗುವು ಕೂಡ ಧೈರ್ಯಶಾಲಿಯಾಗಿತ್ತು. ಆಗ ಗೊತ್ತಾಗುತ್ತದೆ ಸುರೇಶ್ ಹಾಗೂ ಇನ್ನಿತರಿಗೆ ಮಧ್ಯಾಹ್ನ ನಡೆದ ವಿಷಯಗಳು. ಆಮೇಲೆ ತನ್ನ ಹೆಂಡತಿಯ ಪರಾಕ್ರಮವನ್ನು ಕಂಡು ಸುರೇಶ್ ಕೂಡ ಚಾಂದಿನಿಯನ್ನ ಕೊಂಡಾಡುತ್ತಾನೆ ಹಾಗೂ ತನ್ನ ಮಗುವನ್ನ ಅಪ್ಪಿಕೊಂಡು ಅಳುತ್ತಾನೆ. ಈ ಒಂದು ಘಟನೆ ಜಾರ್ಖಂಡ್ ಹಾಗೂ ಒರಿಸ್ಸಾದಲ್ಲಿ ನಿಜಕ್ಕೂ ವೈರಲ್ ಆಗಿತ್ತು. ಹಲವಾರು ಪತ್ರಿಕೆಗಳಲ್ಲಿ, ಹಲವಾರು ಟಿವಿ ಚಾನೆಲ್ಗಳಲ್ಲಿ ಈ ಘಟನೆ ಬಗ್ಗೆ ಹಾಗೂ ಚಾಂದಿನಿಯ ಧೈರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು. ಹೌದು ಸ್ನೇಹಿತರೆ, ಭಾರತೀಯ ಹೆಣ್ಣು ಮಕ್ಕಳು ನಿಜಕ್ಕೂ ಧೈರ್ಯವಂತರು. ಈ ಮಣ್ಣಿನಲ್ಲಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಹಲವಾರು ಧೈರ್ಯವಂತರು ಹುಟ್ಟಿದ್ದಾರೆ ಹಾಗೂ ನಮ್ಮ ದೇಶಕ್ಕಾಗಿ ತಮ್ಮ ಕುಟುಂಬಗಳಿಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅಂತಹವರ ಪಾಲಿಗೆ ಚಾಂದಿನಿ ಕೂಡ ಸೇರಿದ್ದಾಳೆ ಎಂದರೆ ಅತಿಶಯೋಕ್ತಿ ಆಗಲಾರದು.